ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನು ಭಕ್ತರು ಶ್ರಾವಣ ಮಾಸದ 2ನೇ ಶುಕ್ರವಾರ ಆಚರಿಸುತ್ತಾರೆ. ಉಡುಪಿ ಜಿಲ್ಲೆಯ ಕಟಪಾಡಿ ವಿಶ್ವನಾಥ ಕ್ಷೇತ್ರದಲ್ಲಿ ಶ್ರದ್ಧಾ ಭಕ್ತಿಯಿಂದ ವ್ರತಾಚರಣೆ ಮಾಡಿದರು. ಈ ಕುರಿತಾದ ಒಂದು ವರದಿ ಇಲ್ಲಿದೆ. ಪುರಾಣದಲ್ಲಿ ಪಾರ್ವತಿ ದೇವಿ ಪತಿ ಶಿವನಲ್ಲಿ ವರಮಹಾಲಕ್ಷ್ಮಿ ವ್ರತದ ಮಹತ್ವ ಮಹಿಮೆ ಯಾವಾಗ ಆಚರಿಸಬೇಕೆಂದು ಕೇಳುತ್ತಾಳೆ. ಸಮುದ್ರ ಮಂಥನ ಕಾಲದಲ್ಲಿ ಸಾಗರದಿಂದ ಉದಿಸಿದ ಮಹಾಲಕ್ಷ್ಮಿಯನ್ನ ಪೂಜಿಸುವ ಕ್ರಮವನ್ನ ಶ್ರಾವಣ ಮಾಸದ 2ನೇ ಶುಕ್ರವಾರ ಪೂಜಿಸಬೇಕು ಮತ್ತು ಈ ಪೂಜೆಯಿಂದ ಧನಧಾನ್ಯ ಸಂಪತ್ತು, ವಿದ್ಯಾಬುದ್ಧಿಯಿಂದ ಕೂಡಿದ ಮಕ್ಕಳು ಇತ್ಯಾದಿ ಶುಭ ಕಾರ್ಯ ಆಗದ ಫಲವನ್ನ ಶಿವ ನೀಡುತ್ತಾನೆ. ಲಕ್ಷ್ಮಿಯ ವರವ ಪಡೆಯಲು ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಮಹಿಳೆಯರು ಧನ ಸಂಪತ್ತಿಗಾಗಿ ಮಾತ್ರವಲ್ಲದೆ ಸುಖ, ನೆಮ್ಮದಿ, ಆರೋಗ್ಯ, ಸಂತಾನ ಭಾಗ್ಯ ಆಗಿಯೂ ಲಕ್ಷ್ಮೀ ದೇವಿಯನ್ನ ಆರಾಧಿಸಿ ಪ್ರಾರ್ಥಿಸುತ್ತಾರೆ. ಉಡುಪಿ ಜಿಲ್ಲೆಯ ಕಟಪಾಡಿ ವಿಶ್ವನಾಥ ಕ್ಷೇತ್ರದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನ ನೂರಾರು ಮಹಿಳೆಯರು ಸೇರಿ ವರಮಹಾಲಕ್ಷ್ಮಿ ಪೂಜೆಯನ್ನ ಆಚರಣೆ ಮಾಡಿದ್ರು. ಶೃಂಗಾರ ಮಾಡಿ ಆಭರಣಗಳನ್ನ ತೊಟ್ಟು ಪೂಜೆಯಲ್ಲಿ ಭಾಗವಹಿಸಿದ್ದಾರೆ. ದೇವಿಗೆ ಹೂವು, ಹಣ್ಣು, ಕಾಯಿ ಸಮರ್ಪಿಸಿದ್ರು. ಶುಕ್ಲ ಪಕ್ಷದ ಶುಕ್ರವಾರದಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಹುಮಾಲೆಗಳಿಂದ ಸಿಂಗರಿಸಿದ ಲಕ್ಷ್ಮೀ ದೇವಿಯನ್ನ ಚಿನ್ನಾಭರಣಗಳಿಂದ ಅಲಂಕರಿಸಲಾಗಿದೆ. ಈ ಆಚರಣೆಯು ಇತ್ತೀಚಿನ ದಿನಗಳಲ್ಲಿ ನಾಡಿನ ಎಲ್ಲ ಭಾಗಗಳಲ್ಲಿ ಬಹಳ ಉತ್ಸಾಹದಿಂದ ಆಚರಣೆಗೊಳ್ತಾ ಇದೆ. ದೇವಸ್ಥಾನಗಳಲ್ಲಿ, ಮಹಿಳಾ ಸಂಘಟನೆಗಳಲ್ಲಿ ವ್ರತಾಚರಣೆಯನ್ನ ಸಾಮೂಹಿಕವಾಗಿ ಆಚರಿಸಲಾಗ್ತಾ ಇದೆ. ಅದೇ ರೀತಿಯಲ್ಲಿ ಕಟಪಾಡಿ ವಿಶ್ವನಾಥ ಕ್ಷೇತ್ರದಲ್ಲಿ ಪ್ರಧಾನ ಅರ್ಚಕರಾದ ದೇವದಾಸ ಶಾಂತಿಯವರ ನೇತೃತ್ವದಲ್ಲಿ ಈ ವ್ರತಾಚರಣೆ ನಡೆಯಿತು. ಭಾರತ ದೇಶದಾದ್ಯಂತ ನಮ್ಮ ಮಹಿಳೆಯರು ಇವತ್ತು ವಿಜೃಂಭಣೆಯಿಂದ ವರಲಕ್ಷ್ಮಿ ಪೂಜೆಯನ್ನು ಮಾಡುವಂಥ ದಿವಸ. ಅದೇ ರೀತಿ ಕಟಪಾಡಿ ವಿಶ್ವನಾಥ ದೇವಸ್ಥಾನದಲ್ಲಿ ವರ್ಷಂಪ್ರತಿ ಆಚರಿಸುವಂತೆ ಇವತ್ತು ಸಹ ನಮ್ಮ ಮಹಿಳಾ ಸಂಘಟನೆಯವರು ಹಾಗೂ ಈ ಸಂಬಂಧಪಟ್ಟ ನಮ್ಮೆಲ್ಲ ಭಕ್ತಾದಿಗಳು ಒಟ್ಟು ಸೇರಿ ಇವತ್ತು ವಿಜೃಂಭಣೆಯಿಂದ ವರಲಕ್ಷ್ಮಿ ಪೂಜೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. ಜಾತಿ ಮತಗಳ ಭೇದವಿಲ್ಲದೆ ಇಂತಹ ಆಚರಣೆಗಳನ್ನ ಸಾಮೂಹಿಕವಾಗಿ ಮಾಡಿದಲ್ಲಿ ದೇವರ ಆಶೀರ್ವಾದ ಎಲ್ಲರಿಗೂ ಸಿಗುವಂತಾಗುತ್ತದೆ. ಸಮಸ್ತ ಭಕ್ತರಿಗೆ ವರಮಹಾಲಕ್ಷ್ಮಿ ಪೂಜೆಯ ಶುಭಾಶಯಗಳು. ಶ್ರೀ ವಿಶ್ವನಾಥ ಕ್ಷೇತ್ರ ಕಟಪಾಡಿಯಲ್ಲಿ ಕ್ಷೇತ್ರದ ಮಹಿಳಾ ಬಳಗ ಹಾಗೂ ಕ್ಷೇತ್ರ ಆಡಳಿತ ಮಂಡಳಿ ಜಂಟಿಯಾಗಿ ಬಹು ವರ್ಷಗಳಿಂದ ಶ್ರಾವಣ ಮಾಸದ ಶುಕ್ರವಾರದ ವರಮಹಾಲಕ್ಷ್ಮಿ ದಿನದಂದು ಕ್ಷೇತ್ರದಲ್ಲಿ ವರಮಹಾಲಕ್ಷ್ಮಿ ಹಾಗೂ ಶ್ರೀಚಕ್ರ ಪೂಜೆಯನ್ನು ನಮ್ಮ ಹಿರಿಯರು ನಡೆಸಿಕೊಂಡು ಬರ್ತಾ ಇದ್ದಾರೆ. ನಮ್ಮ ಹಾರೈಕೆ ಇಷ್ಟೇ, ಈ ಪೂಜೆಯಲ್ಲಿ ಪಾಲ್ಗೊಂಡ ಭಕ್ತಾದಿಗಳಿಗೂ ಹಾಗೂ ಸಮಸ್ತ ಜನರಿಗೂ ವರಮಹಾಲಕ್ಷ್ಮಿಯು ಸುಖ, ಶಾಂತಿ, ನೆಮ್ಮದಿ ಹಾಗೂ ಆರೋಗ್ಯ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಪ್ರಭು ಸುವರ್ಣ, ಸ್ಪಂದನ ನ್ಯೂಸ್, ಕಟಪಾಡಿ.